ತುಳುನಾಡ ಎಜುಕೇಷನ್ ಟ್ರಸ್ಟ್ ಅಧೀನದ ತಲಪಾಡಿ ದೇವಿ ನಗರದ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ವತಿಯಿಂದ 2 ವರ್ಷಗಳಿಂದ ಮಕರ ಸಂಕ್ರಾಂತಿ ಪ್ರಯುಕ್ತ ನಡೆಸಿ ಬರುವ ಶಾರದಾ ತತ್ಸಂಗ ಕಾರ್ಯಕ್ರಮ ಶಾರದಾ ವಿದ್ಯಾನಿಕೇತನ ವಿದ್ಯಾಲಯದ ಹರಿದಾಸ ಮಂದಿರದಲ್ಲಿ ನಡೆಯಿತು. ರವಿ ಕಲ್ಕಟ್ಟ ನೇತೃತ್ವದಲ್ಲಿ ಮಂಜನಾಡಿಯ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ಭಜನಾ ಮಂಡಳಿಯ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಆರ್ಎಸ್ಎಸ್ ಕರ್ನಾಟಕ ಪ್ರಾಂತ ಸೇವಾ ಪ್ರಮುಖ ಸುಬ್ರಾಯ ನಂದೋಡಿ ಅವರು ಬೌದ್ಧಿಕ ಉಪನ್ಯಾಸ ನೀಡಿದ್ರು. ಈ ಜೀವನ ಅದು ಭಗವಂತನ ಕೊಡುಗೆ, ಈ ಪ್ರಕೃತಿ ಅದು ಕೂಡ ಭಗವಂತನ ಕೊಡುಗೆ. ಈ ಜೀವನವನ್ನು ಚೆನ್ನಾಗಿ ಮಾಡಿಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಭಗವಂತ ನಮಗೆ ಈ ಶರೀರವನ್ನು ಕೊಟ್ಟಾಗ ಶರೀರ ಮಾತ್ರ ಕೊಡಲಿಲ್ಲ, ಅದರ ಜೊತೆಯಲ್ಲಿ ಈ ದೇಶದಲ್ಲಿ ಅಥವಾ ವ್ಯವಹಾರದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು ಮತ್ತು ಯಾವ ಕೆಲಸವನ್ನು ಮಾಡಬೇಕು ಎಲ್ಲದಕ್ಕೂ ಕೂಡ ಪೂರಕವಾದಂತಹ ಶರೀರದ ಅಂಗಾಂಗಗಳು, ಮನಸ್ಸು, ಬುದ್ಧಿ ಎಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಅದನ್ನು ನಾನು ಹೇಗೆ ಉಪಯೋಗಿಸಿಕೊಂಡಿದ್ದೇನೆ ಎಂಬುದು ಮುಖ್ಯ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನನ್ನು ಸರಿಯಾದ ದಾರಿಯಲ್ಲಿ ಮುಂದೆ ಸಾಗಿಸಿಕೊಂಡು ಹೋದರೆ ಆಗ ಮಾತ್ರ ಅವನ ಏಳಿಗೆಯೂ ಸಾಧ್ಯ, ಅದೇ ರೀತಿ ಸಮಾಜದ ಅಭಿವೃದ್ಧಿಯೂ ಸಾಧ್ಯ. ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಮಕರ ಸಂಕ್ರಾಂತಿ ಹಬ್ಬ ಬದುಕನ್ನ ಪರಿವರ್ತನೆ ಮಾಡುವ ಸಮಯವಾಗಿರುತ್ತದೆ. ಜೀವನದಲ್ಲಿ ಪರಿವರ್ತನೆ ಮಾಡಿದಾಗ ಒಬ್ಬ ವ್ಯಕ್ತಿ ಪರಿವರ್ತನೆಯಾಗುವ ಜೊತೆಗೆ ಅವರ ಮನೆ ಉತ್ತಮಗೊಂಡಾಗ ರಾಜ್ಯ, ದೇಶ ಉತ್ತಮಗೊಳ್ಳುತ್ತದೆ ಎಂದು ಹೇಳಿದ್ರು. ನನ್ನ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿ ಒಳ್ಳೆಯ ಜೀವನವನ್ನ, ಒಳ್ಳೆಯ ನಡತೆಯನ್ನ, ಒಳ್ಳೆಯ ಶಿಸ್ತನ್ನ ಅಳವಡಿಸಿಕೊಂಡಾಗ ಒಬ್ಬ ವ್ಯಕ್ತಿ ಮಾತ್ರ ಒಳ್ಳೆಯದಾಗುವುದಿಲ್ಲ, ಅವರ ಮನೆ ಒಳ್ಳೆಯದಾಗ್ತದೆ. ಒಂದು ಮನೆ ಸಂಸ್ಕಾರಯುಕ್ತವಾಗಿ ಮನೆ ಬೆಳಗಿದಾಗ ಒಂದು ಊರು ಒಳ್ಳೆಯದಾಗ್ತದೆ. ಒಂದು ಊರು ಒಳ್ಳೆಯದಾಗ ರಾಜ್ಯ, ಒಂದು ರಾಜ್ಯ ಒಳ್ಳೆಯದಾದರೆ ದೇಶ, ದೇಶ ಒಳ್ಳೆಯದಾದರೆ ಜಗತ್ತು ಒಳ್ಳೆಯದಾಗ್ತದೆ. ಇಡೀ ಜಗತ್ತಿಗೆ ಒಳ್ಳೆಯ ಜೀವನದ ಸತ್ಯದ ಸಂದೇಶವನ್ನು ಕೊಡತಕ್ಕಂತಹ ದೇಶ ಅಂತಂದರೆ ನಮ್ಮ ಭಾರತ, ನಿಮ್ಮ ಭಾರತ, ನಮ್ಮ ಮಾತೃಭೂಮಿ. ಅಂತಹ ಒಂದು ಕಿಚ್ಚು ಸಂತೋಷ, ಸಮ್ಮಾನ, ತೃಪ್ತಿ ನಮಗಿರಬೇಕು. ಅರ್ಚಕ ಸುಬ್ಬಕ್ಕರ ಅವರ ನೇತೃತ್ವದಲ್ಲಿ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಕುಂಜತೂರು ಶಾಲೆಯ ಪ್ರಾಂಶುಪಾಲರಾದ ರಾಧಾಕೃಷ್ಣ, ಆಡಳಿತಾಧಿಕಾರಿ ಡಾಕ್ಟರ್ ವಿವೇಕ್ ತಂತ್ರಿ, ಆಪ್ತ ಸಮಾಲೋಚನಾಧಿಕಾರಿ ಗುರುರಾಜ್, ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಆಳ್ವ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ತಲಪಾಡಿ.